ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಫೈಜಿ ಅವರ ಅಕ್ರಮ ಬಂಧನವನ್ನು ಖಂಡಿಸಿ ಬಿಸಿ ರೋಡ್ ಕೈಕಂಬ ಜಂಕ್ಷನ್ನಲ್ಲಿ ಬೃಹತ್ ಪ್ರತಿಭಟನೆಯು ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ದಿಕ್ಸೂಚಿ ಭಾಷಣ ಮಾಡಿದ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ, ವಕ್ಫ್ ತಿದ್ದುಪಡಿ ಕಾನೂನು ವಿರೋಧಿ ಹೋರಾಟವನ್ನು ಎಸ್ಡಿಪಿಐ ರಾಷ್ಟ್ರಾದ್ಯಂತ ಸಂಘಟಿಸುತ್ತಿದ್ದು, ಇದನ್ನು ಸಹಿಸದ ಕೇಂದ್ರ ಸಂಘ ಪರಿವಾರ ಪ್ರೇರಿತ ಬಿಜೆಪಿ ಸರ್ಕಾರವು ನಮ್ಮ ಅಧ್ಯಕ್ಷರನ್ನ ಅಕ್ರಮ ಬಂಧನ ಮಾಡಿದೆ. ಈ ಕೃತ್ಯವನ್ನು ಎಸ್ಡಿಪಿಐ ಸಹಿಸುವುದಿಲ್ಲ ಎಂದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ಬಜತೂರು ಮಾತನಾಡಿ, ನಿರಂಕುಶ ಕೋಮುವಾದಿ ಸರ್ಕಾರವನ್ನು ಪ್ರಶ್ನಿಸುವ ಎಲ್ಲ ಹೋರಾಟಗಾರರನ್ನ ಈ ಸರ್ಕಾರ ಸುಳ್ಳು ಕೇಸುಗಳ ಮೂಲಕ ಬಂಧನದಲ್ಲಿಡುತ್ತದೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಬಂಧನದ ಮೂಲಕ ನಮ್ಮ ಹೋರಾಟವನ್ನು ಇಲ್ಲವಾಗಿಸಬಹುದು ಎಂಬುದು ನಿಮ್ಮ ಹಗಲು ಕನಸು. ಈ ಜಗತ್ತಿನಲ್ಲಿ ದೊಡ್ಡ ಹೋರಾಟಗಳು ಆರಂಭಗೊಂಡಂತೆ ಜೈಲಿನಿಂದ ಎಂದರು. ಈ ಬಂಧನ ಯಾಕಾಗಿದೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿಕೊಂಡು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಹೋರಾಟವನ್ನ ತೀವ್ರಗೊಳಿಸ್ತಾ ಇದೆ. ಈ ಹೋರಾಟದ ತೀವ್ರತೆಯನ್ನ ಸಹಿಸಲಾಗದಂತಹ ಬಿಜೆಪಿ ವಕ್ಫ್ ವಿರುದ್ಧದ ಹೋರಾಟವನ್ನ ತಡೆಯುವ ಸಲುವಾಗಿ, ಹೋರಾಟವನ್ನ ಹದ್ದುಬಸ್ತಿಗೆ ತರುವ ಸಲುವಾಗಿ ಇವತ್ತು ನನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಂಧನ ಮಾಡಿದ್ದಾರೆ. ಖಂಡಿತವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಘ ಸಂಸ್ಥೆಯ ನಾಯಕರಲ್ಲಿ ಕೂಡ ಹೇಳಲಿಕ್ಕಿರುವಂತದ್ದು, ಅದು ನೀವು ಅಲ್ಪಸಂಖ್ಯಾತರ ಸಂಘಟನೆ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರಾದರೆ ಅದು ಯಾವುದಾದರೂ ಒಂದು ರೂಪದಲ್ಲಿ, ಯಾವುದಾದರೂ ಒಂದು ವೇಷದಲ್ಲಿ ಒಂದಲ್ಲ ಒಂದು ದಿವಸ ಈ ತನಿಖಾ ಸಂಸ್ಥೆಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮನೆಯ ಬಾಗಿಲನ್ನು ಬಡೀಲಿಕ್ಕೆ ಇದೆ. ಆದ ಕಾರಣ ನಾವು ಇಲ್ಲಿ ಇವತ್ತು ಬಂಧನ ಮಾಡಿದಂಥದ್ದು ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರಲ್ಲ, ನಾವು ಸೇಫ್ ಆಗಿದ್ದೇವೆ ಎಂದು ನಾವು ಭಾವಿಸುವುದು ಬೇಡ. ಯಾಕೆಂತ ಹೇಳಿದರೆ ನಿರಂಕುಶವಾದ ಮತ್ತು ಫ್ಯಾಸಿಸಂ ಮತ್ತು ಕೋಮುವಾದ ಅಂತ ಹೇಳುವಂಥದ್ದು ಅದು ಯಾವತ್ತೂ ಕೂಡ ಅದು ಬಹಳ ಅಮಾನವೀಯವಾದಂಥದ್ದು. ಅದರಲ್ಲಿ ಮಾನವೀಯತೆ ಅಂತ ಹೇಳುವಂಥದ್ದೇ ಇಲ್ಲ. ಅದು ಯಾರನ್ನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ, ಯಾವ ಪ್ರಕರಣದಲ್ಲಿ ಬೇಕಾದ್ರೂ, ಯಾವ ಪ್ರಕರಣಗಳನ್ನು ಸೃಷ್ಟಿ ಮಾಡಬೇಕಾದ್ರೂ, ಯಾವ ಸುಳ್ಳು ಎಫ್ಐಆರ್ಗಳನ್ನು ದಾಖಲು ಮಾಡಬೇಕಾದ್ರೂ ಇಲ್ಲ, ನಾವು ತಕ್ಕಲ್ಲ, ಬೆದರಿಕೆ ಎಂದು ತಕ್ಕಲ್ಲ, ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆ. ಈ ಸಂದರ್ಭ ಎಸ್ಡಿಪಿಐ ರಾಜ್ಯ ಉಪಾಧ್ಯಕ್ಷೆ ಶಾಹಿದಾ ತಸ್ನಿಂ, ಮಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರಾದ ಮುನಿಶಾಲಿ, ಕಾರ್ಯದರ್ಶಿ ಅಶ್ರಫ್ ತಲಪಾಡಿ, ಸಮಿತಿಯ ಸದಸ್ಯರಾದ ಅಡ್ವೊಕೇಟ್ ಕಬೀರ್, ವಿಮ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಸ್ರಿಯಾ ಬೆಳ್ಳಾರೆ, ವಿಮ್ ಜಿಲ್ಲಾಧ್ಯಕ್ಷೆ ನವರಿನ್ ಆಲಂಪಾಡಿ, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಶಾಹುಲ್ ಎಸ್ಎಚ್ ಮೊದಲಾದವರು ಪಾಲ್ಗೊಂಡಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream.